ಲೌಕಿಕ ಬದುಕಿಗೊಂದು ಅಲೌಕಿಕತೆಯ ಸ್ಪರ್ಶ, ಆಧ್ಯಾತ್ಮಿಕ ಬದುಕಿಗೊಂದು ಆಹ್ಲಾದತೆಯ ಹರ್ಷ, ಇದುವೇ ಸಾನ್ನಿಧ್ಯ. ಈ ಸಾನ್ನಿಧ್ಯದ ವಿಶೇಷ ಸಂಚಿಕೆಯಲ್ಲಿ ನಾವು ನೋಡುತ್ತಿರುವಂಥದ್ದು ಉಡುಪಿಯ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನ. ನಾಗರ ಪಂಚಮಿಯ ಈ ವಿಶೇಷ ಸಂದರ್ಭದಲ್ಲಿ ನಾಗ ಸಾನ್ನಿಧ್ಯದ ಕುರಿತಾಗಿ ವಿಶಿಷ್ಟವಾದಂತಹ ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ಸಂದರ್ಶಿಸುವಂತಹ ಪುಣ್ಯ ಸಮಯ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗರ ಪಂಚಮಿ ಎನ್ನುವಂತಹ ವಿಶಿಷ್ಟ ಆಚರಣೆ ನಾಡಿನೆಲ್ಲೆಡೆ ಇದೆ. ಇಂತಹ ಈ ನಾಡಿನೆಲ್ಲೆಡೆ ಆಚರಿಸುವಂತಹ ವಿಶೇಷ ಹಬ್ಬದ ಸಂದರ್ಭ ಇವತ್ತು ಪರ್ವಕಾಲ. ಇಂತಹ ಈ ಪರ್ವಕಾಲದ ಈ ವಿಶಿಷ್ಟ ಸಾನ್ನಿಧ್ಯ ಶ್ರೀಕೃಷ್ಣ ಮಠದ ಉತ್ತರ ಭಾಗದಲ್ಲಿರುವಂತಹ ಶ್ರೀ ನಾಗಕ್ಷೇತ್ರ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನ ತನ್ನದೇ ಆದಂತಹ ಐತಿಹಾಸಿಕ, ಸಾಂಸ್ಕೃತಿಕ, ಪೌರಾಣಿಕವಾದಂತಹ ಮಹತ್ವವನ್ನು ಹೊಂದಿರುವಂತಹ ನಾಗಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು. ಉಡುಪಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ನೀಡಿದಂತಹ ಕ್ಷೇತ್ರ. ಅಂತಹ ಆ ಕ್ಷೇತ್ರದ ವಿಶಿಷ್ಟವಾದಂತಹ ಎಲ್ಲ ಅವಕಾಶಗಳನ್ನು, ಆ ಮೂಲಕವಾಗಿ ಸಾನ್ನಿಧ್ಯದ ವಿಶೇಷತೆಯನ್ನು ನಾವು ಈ ಸಂಚಿಕೆಯಲ್ಲಿ ನೋಡುತ್ತಾ ಸಾಗೋಣ. अर्षति सहस्रधारो अत्यविः वायोरिन्द्रस्य निष्कृतम् पवमानमवस्य वो विप्रमभिप्रगायत सुष्वाणम् देववीतये पवन्ते वाजसातये सोमाः सहस्रपायसः. 4-5 ಶತಮಾನಗಳ ಹಿಂದಿನ ಮಾತು. ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠೆ ಮಾಡಿ 2 ಶತಕವೇ ಸಂದಿತ್ತು. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸನ್ನಿಧಿಯ ಬಡಗು ದಿಕ್ಕಿನಲ್ಲಿ ದೇವರ ಪೂಜೆಗೆ ಬೇಕಾದ ಹೂ ತುಳಸಿಗಳ ಉದ್ಯಾನವಿತ್ತು, ಬಾಳೆಯ ತೋಟವಿತ್ತು. ಪ್ರಕೃತಿ ರಮಣೀಯವಾದಂತಹ ಈ ಪ್ರದೇಶವನ್ನ ಲಕ್ಷ್ಮೀ ಕೊಪ್ಪಲ ಎಂದು ಕರೆಯುತ್ತಿದ್ದರು. ಈ ಇಡೀ ಭಾಗ ಶ್ರೀಕೃಷ್ಣ ಮಠಕ್ಕೆ ಸೇರಿತ್ತು. ಇಲ್ಲಿ ಕೃಷ್ಣ ಮಠದ ಉತ್ಸವಕ್ಕೆ ವಿನಿಯೋಗಿಸುವ ಆನೆಗಳನ್ನೂ ಕೂಡ ಕಟ್ಟುತ್ತಿದ್ದರು. ಇಂತಹ ಸಮಯದಲ್ಲಿ ಬದುಕಿದ್ದವರು ಶ್ರೀ ಪರಮೇಶ್ವರ ಸಾಮಗರು. ಅಯ್ಯಣ್ಣ ಭಟ್ಟ ಸಾಮಗರೆಂದೇ ಇವರು ಜನಾನುರಾಗಿಯಾಗಿದ್ದರು. ಕುಟುಂಬದ ಕ್ಷುದ್ರ ಕಲಹಕ್ಕೆ ಬಲಿಯಾಗಿ ಮನೆಮಾರು ಕಳೆದುಕೊಂಡು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಅವರು ಆಸರೆ ಪಡೆದಿದ್ದರು. ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವುದು ಭಗವಂತನ ಉಲ್ಲೇಖವಲ್ಲವೇ? ಆ ಕಾರಣದಿಂದ ಶ್ರೀ ಅಯ್ಯಣ್ಣ ಭಟ್ಟ ಸಾಮಗರು ಕೃಷ್ಣನ ಸಹಾಯಕ್ಕಾಗಿ ಮೊರೆ ನೀಡಿದರು. ದೇವರ ಪೂಜೆಗೆ ದಿನವೂ ಲಕ್ಷ್ಮೀ ಕೊಪ್ಪಲದಿಂದ ಹೂ ತುಳಸಿ ಕೊಯ್ದು ತರುವುದು, ದೇವರ ಮುಂದೆ ದಿನವೂ ಸಾಮವೇದ ಗಾನ ಮಾಡುವುದು ಇವರ ದಿನನಿತ್ಯದ ಕೈಂಕರ್ಯ. ಈ ಸಂದರ್ಭದಲ್ಲಿ ಒಂದು ದಿನ ಶ್ರೀಕೃಷ್ಣನ ಗುಡಿಯಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯಿತು. ಗರ್ಭಗುಡಿಯಲ್ಲಿ ಪಾಣಿಪೀಠದ ಬುಡದಲ್ಲಿ ಒಂದು ನಾಗರ ಹಾವು. ಮಹಾಪೂಜೆ ನಡೆಯುವುದೆಂತು? ಏನು ಮಾಡಿದರೂ, ಯಾರು ಯಾವ ವಿಧದಲ್ಲಿ ಪ್ರಾರ್ಥಿಸಿಕೊಂಡರೂ ಸರ್ಪ ಪಾಣಿಪೀಠದಿಂದ ಅತ್ತಿತ್ತ ಕದಲಲಿಲ್ಲ. ಸ್ವಾಮಿಗಳು ಕೂಡ ಚಿಂತಿತರಾದರು. ನಾಗೋಪಾಸಕರಾದಂತಹ ಅಯ್ಯಣ್ಣ ಭಟ್ಟ ಸಾಮಗರು ಬಹಳ ದಿನಗಳಿಂದ ಶ್ರೀಕೃಷ್ಣನ ಸೇವೆ ಮಾಡುತ್ತಿರುವುದು ಆಗ ಅವರ ಚಿತ್ತಕ್ಕೆ ಹೊಳೆಯಿತು. ಸಾಮಗರ ಸೇವೆಗೆ ಭಗವಂತ ಪ್ರಸನ್ನನಾಗಿದ್ದಾನೆ ಎನ್ನುವುದು ಅವರಿಗೆ ಅರಿವಾಯಿತು. ಅವರು ಸಾಮಗರನ್ನ ಕರೆದು ಆಜ್ಞಾಪಿಸಿ, ಅಯ್ಯಣ್ಣ ಭಟ್ಟ ಸಾಮಗರೇ, ನೀವು ನಾಗೋಪಾಸಕರು, ನಿಮ್ಮ ಸೇವೆಗೆ ಕೃಷ್ಣ ಒಲಿದಿದ್ದಾನೆ, ಆ ನೆಲೆಯಲ್ಲಿ ಇಲ್ಲಿ ಬಂದು ನಿಂತಿದ್ದಾನೆ. ಆ ಕಾರಣದಿಂದ ಅವನು ಎಲ್ಲಿಗೆ ತೆರಳಿದನೋ ಅಲ್ಲೇ ಅವನ ಪೂಜೆಯ ವ್ಯವಸ್ಥೆ ಮಾಡೋಣ, ಅವನ ಆರಾಧನೆಗಾಗಿ ಅಲ್ಲೇ ನಿಮಗೂ ವಾಸ್ತವ್ಯದ ವ್ಯವಸ್ಥೆ ಮಾಡೋಣ ಎಂದರು. ಶ್ರೀಪಾದರ ಆಜ್ಞೆಯನ್ನ ಶಿರಸಾವಹಿಸಿದ ಅಯ್ಯಣ್ಣ ಭಟ್ಟ ಸಾಮಗರು ಆನಂದ ಬಾಷ್ಪ ಸುರಿಸುತ್ತಾ ಗುರುಗಳ ಪಾದಕ್ಕೆ ಎರಗಿದರು. ಹರಿಗುರುಗಳನ್ನ ಮನಸಾಸ್ಮರಿಸಿದರು. ಶ್ರೀಕೃಷ್ಣನ ಪಾದದ ಬಳಿ ಹೆಡೆಯರಳಿಸಿ ನಿಂತಿದ್ದ ವಾಸುಕಿಯನ್ನ ಪ್ರಾರ್ಥಿಸಿಕೊಂಡರು. ಈ ರೀತಿಯಲ್ಲಿ ಈ ವಂಶದ ಪೂರ್ವಜರ ಕಾಲದಿಂದ ಈ ಲಕ್ಷ್ಮೀ ಕೊಪ್ಪಲ ಇವತ್ತು ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನವಾಗಿ ಪ್ರಸಿದ್ಧಿಯ ಪ್ರವರ್ಧಮಾನಕ್ಕೆ ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ನಾಗರ ಪಂಚಮಿಯ ಶುಭ ಉಲ್ಲಾಸದ ಉತ್ಸವದ ಸವಿಯನ್ನ ನಾವು ಈ ಹೊತ್ತು ಅನುಭವಿಸುತ್ತಾ ಸಾಗುತ್ತಿದ್ದೇವೆ. ಉಡುಪಿಯ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನದ ವಿಶಿಷ್ಟವಾದಂತಹ ಸಾನ್ನಿಧ್ಯವನ್ನ ಪಡೆದಿರುವಂತಹ ಈ ಕ್ಷೇತ್ರವನ್ನು ಪ್ರವರ್ಧಮಾನಕ್ಕೆ ತಂದಿರುವಂತಹವರು ಶ್ರೀ ಕೀರ್ತಿಶೇಷರಾದಂತಹ ಶ್ರೀ ಕೃಷ್ಣಮೂರ್ತಿ ಸಾಮಗ ಅವರು.
ಅವರ ಸುಪುತ್ರರಾದಂತಹ ಶ್ರೀಕಾಂತ ಸಾಮಗ ಅವರು ನಮ್ಮ ಜೊತೆ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಈ ಕ್ಷೇತ್ರದ ಬಗ್ಗೆ ಮತ್ತು ಈ ನಾಗರ ಪಂಚಮಿಯ ವಿಶೇಷ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಸಂದೇಶವನ್ನು ಈ ರೀತಿಯಲ್ಲಿ ಹೇಳ್ತಾರೆ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತಮೂರ್ತೆ ವಿಶ್ವಾತ್ಮಂ ಅನಂತಾಯ ನಮೋ ನಮಃ. ಉಡುಪಿಯ ಶ್ರೀಕೃಷ್ಣ ಕ್ಷೇತ್ರದ ಉತ್ತರಾಶ್ರಯದಲ್ಲಿರತಕ್ಕಂಥ ನಮ್ಮ ಪೂರ್ವಿಕ ಪರಂಪರೆಯಿಂದ ಆರಾಧನೆ ಮಾಡಿಕೊಂಡು ಬಂದಿರತಕ್ಕ ವಾಸುಕಿ ಅನಂತನಾಭ ಕ್ಷೇತ್ರವು ಹಲವು ಶತಮಾನಗಳಿಂದ ಆರಾಧನೆ ಮಾಡಿಕೊಂಡು ಬಂದಿದ್ರೂ ಕೂಡ ಸಾಮಾನ್ಯ ಒಂದು 3 ದಶಮಾನಗಳಿಂದ ಕ್ಷೇತ್ರ ಪ್ರವರ್ಧಮಾನಕ್ಕೆ ಬಂದುಕೊಂಡು ಅದಕ್ಕೆಲ್ಲ ಕಾರಣಕರ್ತರಾಗಿರತಕ್ಕಂಥ ನಮ್ಮ ತೀರ್ಥರೂಪರಾಗಿರತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಸಾಮಗರ ಒಂದು ತಪಸ್ಸಿನ ಪ್ರಭಾವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ನಮಗೆ ಆ ಹಿರಿಯರಿಂದ ಉಪಾಸನೆ ಮಾಡಿಕೊಂಡು ಬಂದಿರತಕ್ಕಂಥ ಸಾಮಾನ್ಯ 4 ಶತಮಾನಗಳಿಂದ ಕೃಷ್ಣನ ಸಾನ್ನಿಧ್ಯದಿಂದ ಒದಗಿ ಬಂದಿರತಕ್ಕಂಥ ಈ ಭೂಮಿ ಪ್ರಾಚೀನ ಕಾಲದಲ್ಲಿ ಶ್ರೀ ಕೃಷ್ಣ ಕ್ಷೇತ್ರಕ್ಕೆ ಆ ನಿತ್ಯ ಹೂ ಹಣ್ಣು ಫಲಗಳನ್ನು ಬೆಳೆದು ಬಂದಿರತಕ್ಕಂಥ ಲಕ್ಷ್ಮೀ ಕೊಪ್ಪಲ ಹೇಳತಕ್ಕಂಥ ನಾಮಾಂಕದಿಂದ ಈ ಕ್ಷೇತ್ರ ಬೆಳೆದು ಬಂದಿದೆ. ಪರಂಪರೆಯಲ್ಲಿ ಆ ಏನೋ ಕಾರಣಾಂತರಗಳಿಂದ ಕೃಷ್ಣ ಸಾನ್ನಿಧ್ಯದಲ್ಲಿ ಬಂದಿರತಕ್ಕಂಥ ಆ ವಾಸುಕಿ ಸನ್ನಿಧಾನವನ್ನು ಈ ಕ್ಷೇತ್ರಕ್ಕೆ ನೆಲೆಸಿಕೊಂಡು ಬಂದ ನಂತರ ನಮ್ಮ ಪೂರ್ವಿಕರಿಗೆ ಆ ಬಂದಿರತಕ್ಕಂಥ ಈ ತಾಮ್ರಶಾಸನ ಲಿಖಿತದಲ್ಲಿ ಮೂಲಕವಾಗಿ ಬಂದಿರತಕ್ಕಂಥ ಕ್ಷೇತ್ರ ವಾಸುಕಿ ಅನಂತನಾಭ ಕ್ಷೇತ್ರವಾಗಿ ಉಂಟು. ನಮ್ಮ ಹಿರಿಯರು ಬೇಕಾದಷ್ಟು ಶ್ರಮವಹಿಸಿಕೊಂಡು ಕ್ಷೇತ್ರದ ಉನ್ನತಿಗೆ ಕಾರಣರಾಗಿದ್ದರೂ ಕೂಡ ಸಾಮಾನ್ಯೊಂದು 19 ವರ್ಷಗಳ ಕೆಳಗೆ ಸಮಗ್ರ ಜೀರ್ಣೋದ್ಧಾರವಾಗಿ ಷೋಡಶ ಪವಿತ್ರಾತ್ಮಕವಾಗಿರುವ ನಾಗಮಂಡಲ ಸೇವೆಯನ್ನು ಅಲ್ಲದೆ ವಾರ್ಷಿಕ ಕಾಲದಲ್ಲಿ ನಾಗರ ಪಂಚಮಿ, ಸುಬ್ರಹ್ಮಣ್ಯ ಷಷ್ಠಿ ಪ್ರತಿಷ್ಠಾಪನೆ ಆದ ಆ ಸಂದರ್ಭದಲ್ಲಿ ದೇವರು ವಿಶೇಷವಾಗಿದ್ದ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದೆ ಈ ಕ್ಷೇತ್ರದಲ್ಲಿ. ಅಲ್ಲದೆ ಹಲವು ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡಿಕೊಂಡಿರತಕ್ಕಂಥ ಹಲವಾರು ನಿದರ್ಶನಗಳು ಕೂಡ ಈ ಕ್ಷೇತ್ರದಲ್ಲಿ ನಡೆದು ಬರ್ತಾ ಇದೆ. ಅಲ್ಲದೆ ಆ ನಿತ್ಯ ನೈಮಿತ್ಯಗಳು ಕಾಲ ನಡೆದುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಬರತಕ್ಕಂಥ ನಾಗರ ಪಂಚಮಿಯ ಒಂದು ವಿಶೇಷವಾಗಿರತಕ್ಕಂಥ ಸಂದರ್ಭದಲ್ಲಿ ಆ ದೇವರಿಗೆ ವಿಶೇಷವಾಗಿ ನಡೆಸತಕ್ಕಂಥ ಪ್ರಸನ್ನ ಪೂಜೆಯಿಂದ ಲೋಕಕ್ಕೆ ಅಭಿಷ್ಟವನ್ನು ನಡೆಸಿಕೊಡಲಿ, ಭಕ್ತರ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಟ್ಟು ಇಷ್ಟಾರ್ಥ ನಡೆಸಿಕೊಡತಕ್ಕಂಥ ಒಳ್ಳೆಯ ದಿವ್ಯ ಸಾನ್ನಿಧ್ಯವಾಗಿರತಕ್ಕ ಈ ವಾಸುಕಿನಾಥ ಸ್ವಾಮಿಯಲ್ಲಿ ಭಕ್ತರಿಗೆ ಬರತಕ್ಕ ಏನೊಂದು ಆರ್ಥಗಳುಂಟು ಅದೆಲ್ಲ ಪರಿಹರಿಸಿಕೊಟ್ಟು ಆರೋಗ್ಯದಲ್ಲಿ ಇರುವುದು, ಆಯುಷ್ಯದಲ್ಲಿರುವುದು ಅಥವಾ ವ್ಯವಹಾರದಲ್ಲಿರುವುದು, ಸಂತತಿಯಲ್ಲಿರುವುದು, ಸಂಪತ್ತಿನಲ್ಲಿರುವುದು ಏನೊಂದು ಕೊರತೆಗಳಿದ್ದರೂ ಕೂಡ ಬರತಕ್ಕ ಭಕ್ತರ ಕಷ್ಟಗಳನ್ನು ನೀಗಿಸತಕ್ಕಂಥ ದಿವ್ಯ ಕ್ಷೇತ್ರ ಶ್ರೀ ವಾಸುಕಿ ಅನಂತನಾಭ ಕ್ಷೇತ್ರವಾಗಿದೆ. ಹಾಗೂ ಮುಂದೆ ಬರತಕ್ಕಂಥ ನಾಗರ ಸಂದರ್ಭದಲ್ಲಿ ಆ ಭಕ್ತರ ಅಭಿಷ್ಟವನ್ನು ಇನ್ನಷ್ಟು ಒಳ್ಳೆ ರೀತಿ ನಡೆಸಿಕೊಟ್ಟು ಲೋಕಕ್ಕೆ ಅಭಿಷ್ಟವನ್ನು ನಡೆಸಿಕೊಡುವಂತೆ ಆ ಸ್ವಾಮಿಯಲ್ಲಿ ವಿಶೇಷವಾಗಿ ಸನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. येषधिजायात्यन्व्याशूरो रथेभिराशुभिः गच्छन्निन्द्रस्य निष्कृतम् एष पुरोधिजायते बृहते देवतातये यत्रामृता स आसते एष हितो विनीयतेऽन्तः शुभ्रावतापथा यदि तुञ्जन्ति भूर्णयः एष शृङ्गाणि दोधुवच्छिषीते यूर्थ्यो ओ वृषा नृम्नादधा नवोजसा केशपृक्मिभिरीयते वाजी शुभ्रेभिरंशुभिः ततिः सिन्धूनां भवन् एष वसूनिपिब्दना परुषाय जिवाङ्गति
प्रासादेषु गच्छति एतं रेजन्ति वर्ज्यमुपद्रोणेष्वाजवाः ಅಯ್ಯಣ್ಣ ಭಟ್ಟ ಸಾಮಗರ ಪ್ರಾರ್ಥನೆಗೆ ವಾಸುಕಿ ಓಗೊಟ್ಟ ಕುಟುಂಬ ಕಲಹದಿಂದ ನೆಲೆ ಕಳೆದುಕೊಂಡ ಸಾಮಗರಿಗೆ ಈ ಲಕ್ಷ್ಮೀ ಕೊಪ್ಪಲ ನೆಲೆವೀಡಾಯಿತು. ಲಕ್ಷ್ಮೀ ಕೊಪ್ಪಲದ ಒಂದು ವಿಶಿಷ್ಟ ಸ್ಥಾನದಲ್ಲಿ ಕಣ್ಮರೆಯಾದ ಆ ನಾಗರ ಹಾವಿನ ಆ ಸ್ಥಳವನ್ನೇ ಇವತ್ತು ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನದ ಗರ್ಭಗುಡಿಯಲ್ಲಿ ಆರಾಧಿಸುತ್ತಾ ಸಾಗಿಸುತ್ತಾ ಇದ್ದಾರೆ. ಇಂತಹ ಒಂದು ಅಪೂರ್ವವಾದಂತಹ ಆಧ್ಯಾತ್ಮಿಕವಾದಂತಹ ವಾತಾವರಣ ಉಡುಪಿಯ ಶ್ರೀ ವಾಸುಕಿ ಅನಂತ ಪದ್ಮನಾಭ ನಾಗಸನ್ನಿಧಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸುಮಾರು 600 ವರ್ಷ ಹಿಂದೆಯಿಂದ ಈ ಕ್ಷೇತ್ರ ಬೆಳಗ್ತಾ ಇದೆ. ನಮ್ಮ ಹಿರಿಯರ ಕಾಲದಲ್ಲಿ ತುಂಬ ವಿಜೃಂಭಣೆಯಿಂದ ಸುಬ್ರಹ್ಮಣ್ಯ ಷಷ್ಠಿ, ನಾಗರ ಪಂಚಮಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ವರ್ಧಂತಿ ಕಾರ್ಯಕ್ರಮ ನಡೀತಾ ಇದೆ. ಈಗ 2001ನೇ ಇಸವಿಯಲ್ಲಿ ನಮ್ಮ ಅಣ್ಣ ಕೃಷ್ಣಮೂರ್ತಿ ಸಾಮಗರ ನೇತೃತ್ವದಲ್ಲಿ 4ನೇ ಬಾರಿಯಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದು ಷೋಡಶ ಪವಿತ್ರ ನಾಗಮಂಡಲದ ಸೇವೆ ಹಾಗೂ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆಸಿವೆ. ಈಗ ಅವರ ಮಗ ಶ್ರೀಕಾಂತ ಸಾಮಗರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದು ದೇವರು ಹಿತೋಪೇಕ್ಷವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನಡೆಸಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೋಶಾಮಣ್ವೇಷು ಸಶ್ಚಿಮ ಅನಪ್ತಮಪ್ಸು ತುಷ್ಟರಂ ಸೋಮಂ ಪವಿತ್ರ ಆಸೃಜ ನೀಹೀಂದ್ರಾಯ ಪಾತವೇ ಪ್ರಪೂನಾನಸ್ಯ ಚೇತಸಾ ಸೋಮಃ ಪವಿತ್ರೇ ಅರ್ಷತಿ ಕೃತ್ವಾ ಸಧಸ್ಥಮಾಸದತ್ ಪ್ರತ್ವಾ ನಮೋಭಿರಿಂದವಗಿಂದ್ರ ಸೋಮಾ ಅಸೃಕ್ಷತ ಗಹೇಭರಾಯ ಕಾರಿಣಾಃ ಪುನಾನೋ ರೂಪೇ ಅವ್ಯಯೇ ವಿಶ್ವ ಅರ್ಷನ್ನಭಿಶ್ರಿಯಾಃ. ಲಕ್ಷ್ಮೀ ಕೊಪ್ಪಲದ ಒಂದು ವಿಶಿಷ್ಟ ಸ್ಥಾನದಲ್ಲಿ ಕಣ್ಮರೆಯಾದ ನಾಗರಹಾವು. ಪರ್ಯಾಯ ಶ್ರೀಪಾದರು ವಾಸುಕಿ ಕಣ್ಮರೆಯಾದಂತಹ ಸ್ಥಾನದಲ್ಲಿ ಅವನ ಪೂಜಾ ವ್ಯವಸ್ಥೆಯನ್ನ ಏರ್ಪಡಿಸಿ ಅಯ್ಯಣ್ಣ ಭಟ್ಟ ಸಾಮಗರು ವಂಶಪಾರಂಪರ್ಯದಿಂದ ವಾಸುಕಿಯ ಪೂಜೆ ನಡೆಸಿಕೊಂಡು ಬರುವಂತೆ ಅವರಿಗೆ ಈ ಪ್ರದೇಶವನ್ನ ದಾನವಾಗಿ ಇತ್ತರು. ಹೀಗೆ ನೆಲೆ ಕಳೆದುಕೊಂಡ ಸಾಮಗರು ಕೃಷ್ಣನ ಮತ್ತು ವಾಸುಕಿಯ ಅನುಗ್ರಹದಿಂದ ಗುರುಗಳ ಕರುಣೆಯಿಂದ ಕೃಷ್ಣನ ಸನ್ನಿಧಿಯಲ್ಲೇ ಲಕ್ಷ್ಮೀ ಕೊಪ್ಪಲದಲ್ಲಿ ನೆಲೆಸುವಂತಾಯಿತು. ಅಂತಹ ಒಂದು ಪುಣ್ಯಪ್ರದವಾದಂತಹ ಆ ನಾಗಸ್ಥಾನ, ನಾಗನ ಕ್ಷೇತ್ರ ಉಡುಪಿಯ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನ. ಶ್ರೀಕೃಷ್ಣಾಯ ನಮಃ. ಈ ವಾಸುಕಿ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ನಾಗರ ಪಂಚಮಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಹಿರಿಯರ ಕಾಲದಿಂದ ಕೂಡ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ. ನಮ್ಮ ತಂದೆಯವರು ಕೂಡ ಇಲ್ಲಿ ಬಂದು ದೇವರ ಸೇವೆಯನ್ನು ತುಂಬ ಮಾಡಿದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಇಲ್ಲಿ ನಮ್ಮ ಮನೆಯವರೆಲ್ಲ ಕೂಡ ಸೇರಿಕೊಂಡು ಇಲ್ಲಿ ಆ ದೇವರ ಸೇವೆಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ನಮಗೆ ಕೂಡ ಒಳ್ಳೆಯ ಅನುಭವಕ್ಕೆ ಎಲ್ಲ ಬಂದಿದೆ. ಇಲ್ಲಿ ನಮ್ಮ ಗುರುಗಳಾದ ಕೃಷ್ಣಮೂರ್ತಿ ಸಾಮಗರು ಕೂಡ ನಮಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬೇಕಾದಂತಹ ನಮಗೆ ಎಲ್ಲ ಮಾರ್ಗದರ್ಶನವನ್ನು, ಅವರ ಅನುಗ್ರಹವನ್ನು ಇಲ್ಲಿ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ನಮಗೆಲ್ಲ ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡಿದ್ದಾರೆ. ನಮಗೆ ಕೂಡ ಮನಸ್ಸಿಗೆ ಒಳ್ಳೆಯ ಒಂದು ಆ ನೆಮ್ಮದಿಯನ್ನು ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ. ಇವತ್ತು ಕೂಡ ಇಲ್ಲಿ ಬರುವಂತಹ ಭಕ್ತರ ಎಲ್ಲ ಆ ಮನಸ್ಸಿನ ಅಭೀಷ್ಟಗಳನ್ನು ವಾಸುಕಿ ಅನಂತ ಪದ್ಮನಾಭ ದೇವರು ಎಲ್ಲರಿಗೂ ಕೂಡ ಆ ನಾಗರ ಪಂಚಮಿ ಮಹೋತ್ಸವ ಕಾಲದಲ್ಲಿ ಎಲ್ಲರಿಗೂ ಕೂಡ ಅವರವರ ಮನಸ್ಸಿನ ಅಭೀಷ್ಟಗಳನ್ನು ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತ ನಾವು ಕೂಡ ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣೆ ಮಾಡ್ತಾ ಇದ್ದೀವಿ. ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ ಅನಂತರದ ಸುಮಾರು 200 ವರ್ಷಗಳ ಅನಂತರದಲ್ಲಿ ಕೃಷ್ಣ ಪೂಜೆಯ ಸನ್ನಿವೇಶದಲ್ಲಿ ಕೃಷ್ಣನ ಕಾಲಿನ ಬುಡದಲ್ಲಿ ನಾಗರ ಹಾವೊಂದು ಪ್ರತ್ಯಕ್ಷ ಆಯಿತು. ಈ ಪ್ರತ್ಯಕ್ಷ ಆದ ಹಿನ್ನೆಲೆಯಲ್ಲಿ ಆ ನಾಗ ಸನ್ನಿಧಿ ಎಲ್ಲಿಂದ ಬಂತು ಎನ್ನುವ ವಿಶ್ಲೇಷಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿಯ ಆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಈ ಜಾಗ ಆಗ ಲಕ್ಷ್ಮೀ ಕೊಪ್ಪಲ ಎನ್ನುವಂತಹ ಭೂಪ್ರದೇಶ ಆಗಿತ್ತು. ಈ ಪ್ರದೇಶದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿಸುವಂತಹ ತುಳಸಿ, ಇತರ ಹೂವುಗಳು, ಈ ಮೂಲಕವಾಗಿ ಆರಾಧನೆಗೆ ಬೇಕಾದಂತಹ ಸ್ಥಳ ಇದಾಗಿತ್ತು. ಇಂತಹ ಸಂದರ್ಭದಲ್ಲಿ ಆ ನಾಗ ಸಾನ್ನಿಧ್ಯವನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಈ ಸಾನ್ನಿಧ್ಯದಲ್ಲಿ ಆ ನಾಗ ಪರೋಕ್ಷವಾಗಿ ಇಲ್ಲಿ ಸಾನ್ನಿಧ್ಯ ವಹಿಸಿತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ನಾಗಕ್ಷೇತ್ರವಾಗಿ ಇದು ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದಂತಹ ಮಹತ್ವವನ್ನು, ಪ್ರಸಿದ್ಧಿಯನ್ನು ಪಡಿತಾ ಸಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಕ್ಷೇತ್ರ ನಾಗ ಸಾನ್ನಿಧ್ಯದ ಪವಿತ್ರತಮವಾದಂತಹ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡಿತಾ ಸಾಗಿದೆ. ಇಂತಹ ಅನೇಕ ವಿಶೇಷತೆಗಳು ಈ ನಾಗ ಸಾನ್ನಿಧ್ಯದಲ್ಲಿ ಇದೆ. ಈ ಎಲ್ಲ ವಿಶೇಷಗಳನ್ನು ತಿಳಿಯುವ ಮೊದಲು ಈ ವಿಶೇಷವಾದಂತಹ ನಾಗರ ಪಂಚಮಿಯ ವಿಶೇಷ ನಾಗ ಸಾನ್ನಿಧ್ಯದ ಈ ಕಾರ್ಯಕ್ರಮಕ್ಕೆ ಸಣ್ಣದೊಂದು ವಿರಾಮ.
ವಿರಾಮದ ಅನಂತರ ಈ ವಿಶೇಷವಾದಂತಹ ನಾಗರ ಪಂಚಮಿ ಪರ್ವಕಾಲದ ವಿಶೇಷ ನಾಗ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ಈ ಕ್ಷೇತ್ರದ ಹಿನ್ನೆಲೆಯ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಒಂದು ಚಿತ್ರ ನಮ್ಮ ಮುಂದೆ ಇದೆ. ಈ ಚಿತ್ರವನ್ನು ನೋಡುತ್ತಾ ಹೋದಂತೆ ನಮಗೆ ಇಲ್ಲಿಯ ಇತಿಹಾಸದ ಹಿನ್ನೆಲೆಯ ಪ್ರಮುಖ ಅಂಶ ನಮ್ಮ ಮುಂದೆ ಚಿತ್ರಿತವಾಗ್ತಾ ಸಾಗ್ತದೆ. ಇಂದ್ರಂ ಸೋಮಾಸೋ ಅಕ್ಷರನ್ ಅತ್ಯೋರ್ಮಿರ್ಮತ್ಸರೋ ಮದಃ ಸೋಮಃ ಪವಿತ್ರೇ ಅರ್ಷತಿ ವಿಘ್ನಂ ರಕ್ಷಾಂಸಿ ದೇವಯುಃ ಆಕಲಶೇಷು ಧಾವತಿ ಪವಿತ್ರೇ ಪರಿಶಿಚ್ಯತೆ ಉಕ್ಥೈರ್ಯಜ್ಞೇಷು ವರ್ಧತೆ ಅತಿತ್ರೇ ಸೋಮರೋಚನಾರೋಹನ್ನಭ್ರಾಜಸೇ ದಿವಂ ಇಷ್ಣಾತ್ ಸೂರ್ಯನ್ನ ಚೋದಯಃ ಅಭಿವಿಪ್ರಾ ಅನೋಶತಮೂರ್ಧನ್ಯಜ್ಞಸ್ಯ ಕಾರವಾಹ ತಥಾ ನಾಶ್ಚಕ್ಷಸಿ ಪ್ರಿಯಂ ತಮುತ್ವಾ ವಾಜಿನನ್ನರೋಧೀಭಿರ್ವಿಪ್ರಾ ಅಪಸ್ಯವಾಹ ಮೃಜಂತಿ ದೇವತಾತಯೇ ಮಧೋರ್ಧಾರಾಮನುಕ್ಷರತೀವ್ರಃ ಸಧಸ್ತಮಾಸದಃ ಚಾರುರ್ವೃತಾಯ ಪೀತಯೇ. ಭೂಮಿಗೆ ಒಡೆಯನಾದಂತಹ ಭೂಮಿಯನ್ನ ಹೊತ್ತಿರುವ ಶೇಷ ವಾಸುಕಿ ಅನಂತ ಎನ್ನುವಂತಹ ಅನೇಕ ನಾಮಗಳಿಂದ ಪೂಜಿಸಲ್ಪಡುವ ಶ್ರೀ ನಾಗದೇವರು ಜನರಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸಗಳಿಗೆ ಕಾರಣವಾಗಿರುವ ನಿಧಿಪತಿಯಾದ ನಿಧಿರಕ್ಷಕನಾಗಿರುವಂತಹ ಸರ್ವಶಕ್ತನೂ ಭಕ್ತ ಕಲ್ಪದ್ರುಮನೂ ಆಗಿ ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಪೂಜಿಸಲ್ಪಡತಕ್ಕ ಕಲಿಯುಗದ ಸತ್ಯದೇವತೆಯೇ ಈ ನಾಗದೇವತೆ. ನಾಗಬನ, ನಾಗಬೀದಿ, ದೈವ ದೇವರ ಸಾನ್ನಿಧ್ಯ ದೇವಸ್ಥಾನಗಳಲ್ಲಿ ಅಶುದ್ಧಿ ಅನ್ಯಾಯಗಳು ಆದಾಗ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಎಚ್ಚರಿಕೆ ಕೊಟ್ಟು ಪೂಜಿಸಿಕೊಳ್ಳುವ ಮಹಾಶಕ್ತಿ ದಿವ್ಯಚೇತನ ಶ್ರೀ ವಾಸುಕಿ ನಾಗರಾಜ. ನಂಬಿದ ಭಕ್ತರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂತತಿ, ಸಂಪತ್ತು, ಜ್ಞಾನ, ಸೌಭಾಗ್ಯಾದಿಗಳನ್ನ ಅನುಗ್ರಹಿಸತಕ್ಕ ದಿವ್ಯ ಶಕ್ತಿಯಾಗಿದ್ದು ನಂಬದಿಹ ದುಷ್ಟ ಜನರಿಗೆ, ಪಾಪಕರ್ಮಿಗಳಿಗೆ, ದುರ್ಮಾರ್ಗಿಗಳಿಗೆ ವಿಷವನ್ನ ಉಣ್ಣಿಸುವ ನಾಗರಾಜ ಅನಾದಿ ಕಾಲದಿಂದಲೂ ಈ ನೆಲದಲ್ಲಿ ಪೂಜೆಗೊಳ್ಳುತ್ತಾ ಬರುತ್ತಿದ್ದಾನೆ. ಯತ್ಸೋಮಚಿತ್ರಮುಖ್ಯಂ ದಿವ್ಯಂ ಪಾರ್ಥಿವಂ ವಸು ತನ್ನಃ ಪುನಾನ ಆಭರ ಯುವಂ ಹಿಸ್ಥಸ್ವರ್ಪತಿ ಇಂದ್ರಶ್ಚ ಸೋಮಗೋಪತಿ ಈಶಾನಾಪಿಪ್ಯತಂಧಿಯಾಃ ವೃಷಾ ಪುನಾನ ಆಯುಷಸ್ತನಯನ್ನಧಿ ಬರ್ಹಿಷಿ ಹರಿಃ ಸಂಯೋ ನಿವಾಸದತ್ ಅವಾವಶಂತಧೀತಯೋ ವೃಷಭಸ್ಯಾಧಿರೇತಸಿ ಸೋನೋರ್ವತ್ಸಸ್ಯ ಮಾತರಾಃ ವಿದ್ವೇಷಣ್ಯಂತೇಭ್ಯಃ ಪುನಾನೋ ಗರ್ಭಮಾದಧಾತ್ ಯಾಃ ಶುಕ್ರಂ ದೂಹತೆ ಪಯಾಃ ಉಪಶಿಕ್ಷಾಪತಸ್ಥುಷೋಭಿಯ ಸಮಾಧೇಹಿ ಶತ್ರುಷು ಪವಮಾನವಿದಾರಗಿಂ ನಿಶತ್ರೋಃ ಸೋಮವೃಷ್ಣ್ಯಂ ನಿಶುಷ್ಮನ್ನಿವಯಸ್ತಿರ ದೂರೆ ವಾ ಆಸತೋ ಅಂತಿ ವಾ ಪ್ರಕವಿರ್ದೇವವೀತಯೇಭ್ಯೋ ವಾರೇಭಿರರ್ಷತಿ. ನಾಗದೇವರು ಆರಾಧನಾ ಭಕ್ತಿಯ ಜನರ ಸಂಕಷ್ಟಗಳನ್ನ, ದುರಿತಗಳನ್ನ ದೂರೀಕರಿಸುವವರು. ಕಷ್ಟ, ಕಾರ್ಪಣ್ಯ, ರೋಗಾದಿ ಬಾಧಾ, ದುರಿತ, ದುಃಖಗಳನ್ನ ಪರಿಹರಿಸಿಕೊಂಡು ಜೀವನದಲ್ಲಿ ಸುಖ ಸಂತೋಷವನ್ನು ಪಡೆಯುವುದಕ್ಕಾಗಿ ಅತಿ ಪ್ರಾಚೀನತೆಯ ಪೂರ್ವಜರು ನಂಬಿ ಒಂದು ಶಾಸ್ತ್ರಕ್ಕೆ ಅನುಗುಣವಾದಂತಹ ಪ್ರಾಯಶ್ಚಿತ್ತಾದಿಗಳನ್ನು ನಡೆಸಿ ಜನ್ಮ ಸಾರ್ಥಕತೆ, ಸರ್ವಾಭೀಷ್ಟಗಳನ್ನ ಪಡೆಯುವಂತಾಗಿದೆ. ನಾಗದೇವತೆಯ ದೋಷಗಳು ಸಂಸಾರದಲ್ಲಿ ಕಂಡಾಗ ಸಾಮಾನ್ಯವಾಗಿ ತಂಬಿಲ ಸೇವೆ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕಾದಿಗಳಿಂದ ಸಂತೋಷಪಡಿಸುವುದು ವಾಡಿಕೆ. ವ್ರತೋ ಗಿರಃ ಸೋಮಾವಿವೇಶಿಥ ಪುನಾನೋ ವಹ್ನೇ ಅದ್ಭುತ
सवह्निरप्सु दुष्टरो मृज्यमानोगभस्त्योः सोमश्च मोषु सीदति क्रेणुर्मखो नमम् हयुः पवित्रम् सोम गच्छसि दधः स्तोत्रे सुवीर्यम् धावन्तीन्दवः सोमागिन्द्राय घृष्वयः मत्सरासस्वर्विदाः प्रवृण्वन्तो अभिगुजसृष्वगेव रिपोविदाः स्वयं स्तोत्रे वायस्कृताः वृथा क्रीडन्तगिन्दवः सजस्थमध्ये कमित् सिन्धोरोर्माव्यक्षरन् एते विश्वा निवार्यापवमानास आशत हितान सप्तयोरथे आस्मिन् पिशङ्गमिन्दवो दधातावेनमादिशे यो अस्मभ्यमराव ನಾಗರ ಪಂಚಮಿಯ ವಿಶೇಷ ಸಂದರ್ಭದಲ್ಲಿ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಅಭಿಷೇಕಾದಿಗಳು ನಡೆಯುತ್ತವೆ. ಪಂಚಾಮೃತ ಅಭಿಷೇಕ ನಾಗನಿಗೆ ವಿಶೇಷವಾದದ್ದು. ಈ ಸಂದರ್ಭದಲ್ಲಿ ಪಂಚಾಮೃತಗಳಿಂದ ಅಭಿಷೇಚನಗೊಂಡಂತಹ ನಾಗದೇವರು ಪ್ರಸನ್ನ ಪೂಜೆಯ, ಅಲಂಕಾರ ಪೂಜೆಯ, ಆ ಮೂಲಕವಾಗಿ ಮಹಾಪೂಜೆಯ ದಿವ್ಯ ಸಂದೇಶವನ್ನ, ಆ ಮೂಲಕವಾಗಿ ದಿವ್ಯ ಅನುಗ್ರಹವನ್ನ ಭಕ್ತರಿಗೆ ನೀಡುವಂತಹ ನೆಲೆಯಲ್ಲಿ ಇವತ್ತು ಈ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಪೂಜೆಗೊಳ್ಳುತ್ತಾ ಸಾಗಿದ್ದಾನೆ. ಅಗ್ನೇರೇವ ಭ್ರಮಾವೃಥಾ ಏತೆ ಪೂತಾವಿ ಪಶ್ಚಿತಃ ಸೋಮಾ ಆಸೋ ದಧ್ಯಾಶಿರಃ ವಿಪಾವ್ಯಾನ ಶುದ್ಧಿಯಾಃ ಏತೆ ಮೃಷ್ಟಾ ಅಮರ್ತ್ಯಾಃ ಸಸ್ರವಾಂ ಸೋನಶಸ್ರವಃ ಯುಯಕ್ಷन्तಃ ಪಥೋರಜಾಃ ಏತೆ ಪೃಷ್ಠಾ ನಿರೋಧಸೋರ್ವಿಪ್ರಯಂತೋ ವ್ಯಾನಶುಃ ಉತೇದಮುತ್ತಮಂ ರಜಾಃ. ತುಳುನಾಡಿನಲ್ಲಿ ಸುಬ್ರಹ್ಮಣ್ಯನನ್ನು ನಾಗನೊಡನೆ ಏಕೀಭವಿಸಿ ಆರಾಧಿಸುವ ಒಂದು ವಿಶಿಷ್ಟ ಪದ್ಧತಿ ಇದೆ. ವಾಸ್ತವವಾಗಿ ಸುಬ್ರಹ್ಮಣ್ಯನೆಂದರೆ ಸ್ಕಂದ, ಹೊರತು ಶೇಷನಲ್ಲ, ವಾಸುಕಿಯಲ್ಲ. ಆದರೆ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯಂದು ನಡೆಯುವುದು ನಾಗನ ಪೂಜೆ. ಅಂತಹ ಆರಾಧನೆ ನಾಗರ ಪಂಚಮಿಯ ಸಂದರ್ಭದಲ್ಲೂ ನಡೆಯುತ್ತದೆ. ನಾಗಾರಾಧನೆ ಮೂಢನಂಬಿಕೆ ಎಂದು ಆಧುನಿಕ ವಿಚಾರವಾದಿಗಳು ಗೊಣಗಬಹುದು. ಆದರೆ ನಾಗರಾಜನ ಜಗತ್ತಿನ ಬಹುತೇಕ ಸಂಸ್ಕೃತಿಗಳಲ್ಲಿ ಪೂಜಾರ್ಹ ದೈವ ಎನ್ನುವಂತಹ ಚಾರಿತ್ರಿಕ ಸತ್ಯ ನಾವು ಅಲ್ಲಗಳೆಯುವಂತಿಲ್ಲ. ಇಂದು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಆ ಪ್ರಾಚೀನ ಸಂಸ್ಕೃತಿಗಳ ಅವಶೇಷಗಳಿದ್ದ ಕಡೆ ಒಂದಲ್ಲ ಒಂದು ರೀತಿಯಿಂದ ನಾಗನ ವೈಭವೀಕರಣದ ಪೂಜೆ ನಡೆಯುತ್ತಿದೆ. ಇಂತಹ ನೆಲೆಯಲ್ಲಿ ಮೆಡಿಟರೇನಿಯನ್ ತೀರದಿಂದ ಮಲೇಷಿಯಾದವರೆಗೆ ಅತ್ತ ಆಸ್ಟ್ರೇಲಿಯಾದಿಂದ ಅಮೆರಿಕಾದ ಮೂಲ ನಿವಾಸಿ ಪ್ರದೇಶದವರೆಗೂ ಕೂಡ ಸರ್ಪರಾಜನು ಮಂದಿರಗಳಲ್ಲಿ ಆರಾಧನಾ ಮೂರ್ತಿ ಸ್ಥಾನವನ್ನ ಪಡೆದಿದ್ದಾನೆ. ವಾಸ್ತುಶಿಲ್ಪ ಕಲೆಗಳಲ್ಲೂ ಕೂಡ ಮಂಗಳಕರಕವಾದಂತಹ ಚಿಹ್ನೆಯಾಗಿಯೂ, ಕುಲ ಪಂಗಡಗಳ ಲಾಂಛನವಾಗಿಯೂ, ರಾಜಮುದ್ರೆ ಕಿರೀಟಗಳಲ್ಲಿ ಅಧಿಕಾರ ಸೂಚಕವಾಗಿಯೂ, ಮಳೆ ಬೆಳೆ ಫಲವತ್ತತೆ, ಸಂತಾನಾಭಿವೃದ್ಧಿ, ರೋಗ ಶಮನ ಮುಂತಾದಂತಹ ಭಾಗ್ಯಗಳ ಅಧಿದೇವತೆಯಾಗಿಯೂ, ಈ ಭೂಮಂಡಲಕ್ಕೆ ಒಡೆಯನಾಗಿಯೂ ಕೂಡ ನಾಗರಾಜ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಭಕ್ತರ ಅಭೀಷ್ಟವನ್ನ ಸಿದ್ಧಿಸುವ ನಾಯಕನಾಗಿ ಪೂಜೆಗೊಳ್ಳುತ್ತಾ, ಅನುಗ್ರಹಿಸುತ್ತಾ, ಆರಾಧಿಸುತ್ತಾ ಬಂದಿರುವ ಜನರನ್ನ ಸಂರಕ್ಷಿಸುತ್ತಾ ಮುನ್ನಡೆಯುತ್ತಿದ್ದಾನೆ. सोमा आसो अधन्विषः पवमानास गिन्दवः श्रीणाना अक्सुमृञ्जत अभिगावो अधन्विषुरापो न प्रवतायतीः पुनानागिन्द्रमाशत. ಸಾಮಾನ್ಯವಾಗಿ ನಾಗದೇವರನ್ನು ಬ್ರಾಹ್ಮಣರೇ ಪೂಜೆ ಮಾಡುವುದಾದರೂ ಇತರರು ಪೂಜೆ ಮಾಡುವ ಕ್ಷೇತ್ರಗಳು ಕೂಡ ಪ್ರಚಲಿತದಲ್ಲಿ ಇದೆ. ಅದೇನೇ ಇದ್ದರೂ ಭಾರತದ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಜನಜೀವನದೊಡನೆ
ಹಾಸುಹೊಕ್ಕಾಗಿ ಬೆರೆತ ನಾಗಾರಾಧನೆಯ ಮೂಲಕ ನಾಗಸರ್ಪವನ್ನ ಆರಾಧಿಸುವ ವಿಶಿಷ್ಟ ಸಂಪ್ರದಾಯವು ಸಹಸ್ರಾರು ವರ್ಷಗಳಿಂದ ಆಚರಣೆಯಲ್ಲಿದೆ. ಮುಂದೆಯೂ ಜನಜೀವನದ ಒಂದಂಗವಾಗಿ ಈ ನಾಗಾರಾಧನೆ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ಬೇರೆಡೆಯಲ್ಲಿ ಇಲ್ಲದ ವಿಭಿನ್ನ ಶಕ್ತಿ, ಭಕ್ತಿ, ನಂಬಿಕೆಯ ಸಂಕೇತ ಈ ನಾಗಾರಾಧನೆ. ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ಉಡುಪಿಯ ವಾಸುಕಿ ನಾಗರಾಜ ಅನಂತ ಪದ್ಮನಾಭ ದೇವರುಗಳ ನಾಗರ ಪಂಚಮಿಯ ಈ ಪರ್ವಕಾಲದಲ್ಲಿ ಉಡುಪಿಯ ವಾಸುಕಿ ಅನಂತ ಪದ್ಮನಾಭ ದೇವರು ಸಂಕಷ್ಣ ರೂಪಿ ಪರಮಾತ್ಮ ಸರ್ವರನ್ನು ಅನುಗ್ರಹಿಸಲಿ ಎನ್ನುವುದೇ ನಮ್ಮ ಆಶಯ. ಪವಮಾನಧಿಯಾಶಿತೋ ಓಭಿಯೋ ನಿಂಕನಿತ್ರದತ್
ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಬಂತೆಂದರೆ ನಾಗರ ಪಂಚಮಿಯ ಶುಭ ಪರ್ವಕಾಲ. ಇಂತಹ ಈ ಶುಭ ಪರ್ವಕಾಲದ ಶುಭ ದಿನ ಇಂದು ನಮ್ಮ ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಉಡುಪಿಯ ಪ್ರತಿಷ್ಠಿತ ಪ್ರಸಿದ್ಧ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಒಂದು ಪ್ರಸಿದ್ಧ ನಾಗಕ್ಷೇತ್ರ ಉಡುಪಿಯ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನ. ಈ ದೇವಸ್ಥಾನದ ನಾಗ ಸನ್ನಿಧಿಯ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ನಾಗರ ಪಂಚಮಿಯ ವಿಶೇಷ ನಾಗ ಸಾನ್ನಿಧ್ಯ ಸಂಚಿಕೆ. ನಾಗರ ಪಂಚಮಿಯ ವಿಶೇಷ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ವಿಶೇಷ ಸಂಚಿಕೆಯನ್ನು ನಾಗ ಸನ್ನಿಧಿಯ ಸಂಕಷ್ಟ ರೂಪಿ ಪರಮಾತ್ಮನಿಗೆ ಸಮರ್ಪಿಸ್ತಾ ನಿಮಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮಗಿದು ಮತ್ತೆ ಮತ್ತೆ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಈ ನಾಗ ಸಾನ್ನಿಧ್ಯ ಸಂಚಿಕೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ನಮಸ್ತೆ. ಅಂದಹಾಗೆ ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್. ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.